ಸಾಮಾಜಿಕ ನಾಟಕ ಹಾಗೂ ವಿವಿಧ ರಂಗಗಳಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿದ್ದ ಉಡುಪಿ ಉಚ್ಚಿಲ ನಿವಾಸಿಯಾದ ಯತೀಶ್ ವೈ ಶೆಟ್ಟಿ ಅಲ್ಪಕಾಲದ ಸೌಖ್ಯದಿಂದ ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಇಂದು ನಿಧನರಾಗಿದ್ದಾರೆ. ಅವರಿಗೆ 25 ವರ್ಷ ವಯಸ್ಸಾಗಿತ್ತು. ತಂದೆ ಯಶೋಧರ ಶೆಟ್ಟಿ ಬಗ್ಗೇಡಿ ಗುತ್ತು ಮತ್ತು ತಾಯಿ ಮಮತಾ ವೈ ಶೆಟ್ಟಿ ಅವರ ಇಬ್ಬರು ಮಕ್ಕಳಲ್ಲಿ ಯತೀಶ್ ಪ್ರಥಮ ಪುತ್ರರಾಗಿದ್ದರು. ಉಚ್ಚಿಲದ ಜವನೇರ್ ಉಚ್ಚಿಲ ಹಾಗೂ ಉಚ್ಚಿಲ ರೋಟರಿ ಕ್ಲಬ್ನಲ್ಲಿ ಸಕ್ರಿಯ ಸದಸ್ಯರಾಗಿದ್ದರು. ಜವನೇರ್ ಉಚ್ಚಿಲ ನಾಟಕದಲ್ಲಿ ಹಲವಾರು ವರ್ಷಗಳಿಂದ ಪಾತ್ರ ಮಾಡ್ತಾ ಇದ್ದು ಯಾವ ಪಾತ್ರಕ್ಕೂ ಕೂಡ ಜೀವ ತುಂಬಬಲ್ಲಂತಹ ನಾಟಕದ ಜೊತೆಗೆ ನಾಟಕಗಳ ಹಾಡಿಗೆ ಸಾಹಿತ್ಯವನ್ನು ಬರೆದು ನಟಿಸುವ ಪ್ರಬುದ್ಧ ಕಲಾವಿದರಾಗಿದ್ದರು. ಇನ್ನು ಜವನೇರ್ ಉಚ್ಚಿಲ ತಂಡದೊಂದಿಗೆ ಪಣಿಯೂರಿನ ಸಂಸಾರ ಕಲಾವಿದರು, ಸಾಕ್ಷಿ ಪಣಿಯೂರು ಸಹಿತ ಹಲವಾರು ತಂಡಗಳಲ್ಲೂ ಕೂಡ ಪಾತ್ರಗಳನ್ನ ಮಾಡಿ ಸೈನಿಸಿಕೊಂಡಿದ್ರು. ಇದರೊಂದಿಗೆ ಕಾರ್ಯಕ್ರಮ ನಿರೂಪಣೆಯಲ್ಲಿಯೂ ಕೂಡ ಯತೀಶ್ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದು ಮಂಗಳೂರಿನ ಸಂಸ್ಥೆಯೊಂದರಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು. ಯತೀಶ್ ಅವರ ಅಕಾಲಿಕ ನಿಧನಕ್ಕೆ ಜವನೇರ್ ಉಚ್ಚಿಲ ಸಂಸ್ಥೆಯ ಅಧ್ಯಕ್ಷ ಶರತ್ ಉಚ್ಚಿಲ, ರೋಟರಿ ಕ್ಲಬ್ ಅಧ್ಯಕ್ಷ ಸತೀಶ್ ಶೆಟ್ಟಿ ಗುಡ್ಡೆಚ್ಚಿ ಸಹಿತ ಗಣ್ಯರು ಸಂತಾಪ ವ್ಯಕ್ತಪಡಿಸಿದ್ದಾರೆ.